ಚೈತ್ರ ಮಾಸ ಬರುವುದಕ್ಕೆ ಮೊದಲು ಭೂಮಿಯ ಫಲವಂತಿಕೆಯನ್ನು ಸಂಭ್ರಮದಿಂದ ಆಚರಿಸುವ ಹಬ್ಬವೇ ಕೆಡ್ಡಸ. ಭೂಮಿದೇವಿ ವರ್ಷಕ್ಕೊಂದು ಬಾರಿ ಮುಟ್ಟಾಗುತ್ತಾರೆ ಎಂದು ನಂಬಿ ಆಕೆಗೆ ಉಪಚಾರ ಮಾಡುವ ಆಚರಣೆ ಈ ಹಬ್ಬದ ಕೇಂದ್ರಬಿಂದು. ಕೊಡಿಕೆಡ್ಡಸ, ನಡುಕೆಡ್ಡಸ, ಕಡೆಕೆಡ್ಡಸ ಎಂದು 3 ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಭೂಮಿ ಋತುಮತಿಯಾಗಿದ್ದಾಳೆ ಎಂದು ನಂಬಿಕೆಯಿಂದ ಮಾಡುವ ಈ ಹಬ್ಬದಲ್ಲಿ ಕೃಷಿಕರು ಈ 3 ದಿನಗಳ ಅವಧಿಯಲ್ಲಿ ಭೂಮಿಯನ್ನು ಅಗೆಯುವುದಾಗಲಿ ಅಥವಾ ಆಕೆಯನ್ನು ನೋಯಿಸುವುದಾಗಲಿ ಮಾಡುವುದಿಲ್ಲ. ಆಚರಣೆಯ ಭಾಗವಾಗಿ ಮೊದಲ ದಿನದಂದು ಮನೆಯ ಅಂಗಳವನ್ನು ಸೆಗಣಿಯಿಂದ ಸಾರಿಸಲಾಗುತ್ತದೆ. ಬೂದಿಯಿಂದ ಚೌಕಾಕಾರದ ಮಂಡಲ ಬರೆಯಲಾಗುತ್ತದೆ. ಅದರ ಒಳಗೆ ಬಾಳೆಯ ತುದಿ ಎಲೆಯಲ್ಲಿ ಅಕ್ಕಿ, ತೆಂಗಿನಕಾಯಿ, ಮಾವಿನ ಎಲೆ, ಹುಳಿ, ಮೆಣಸು, ಉಪ್ಪು, ಅಡಿಕೆ ಮತ್ತಿತರ ಸಂಬಾರ ಪದಾರ್ಥಗಳನ್ನು ಇಟ್ಟು ಮನೆಯ ಹಿರಿಯ ಮಹಿಳೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮಂಡಲ ಬರೆದ ಜಾಗಕ್ಕೆ ಬಿಸಿಲು ಬೀಳದಂತೆ ಹೆಣೆದ ತೆಂಗಿನ ಮಡಲನ್ನು ಅಡ್ಡ ನಿಲ್ಲಿಸಲಾಗುತ್ತದೆ. ಮಧ್ಯಾಹ್ನ ಅನ್ನ, ಮೊಳಕೆ ಬರಿಸಿದ ಧಾನ್ಯಗಳ ಪದಾರ್ಥ, ಹರಿವೆ, ಬಸಳೆಯಂತಹ ಹಸಿರು ತರಕಾರಿಗಳ ಪದಾರ್ಥ ಮಾಡಿ ಬಡಿಸಲಾಗುತ್ತದೆ. ಹುರುಳಿ ಮತ್ತು ಅಕ್ಕಿಯಿಂದ ಮಾಡಿದ ಕುಡುವರಿಯನ್ನು ಭೂಮಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅರ್ಪಿಸಲಾಗುತ್ತದೆ. ಅದರ ಎದುರು ಬಿಂದಿಗೆಯಲ್ಲಿ ನೀರು ಇಡಲಾಗುತ್ತದೆ. ಇದರಲ್ಲಿ ಮಹಿಳೆಯರಿಗೆ ಪ್ರಮುಖ ಪಾತ್ರ. ಹೀಗೆ ಬಡಿಸಲಾದ ಎಲೆಯನ್ನು ಚಿಕ್ಕ ಮಕ್ಕಳು ಬರೀ ಮೈಯಲ್ಲಿ ಊಟ ಮಾಡಬೇಕು ಎಂಬ ಪದ್ಧತಿ ಇದೆ. ಬಳಿಕ ನೀರಿನ ಆಶ್ರಯ ಇರುವಲ್ಲಿ ಭೂಮಿದೇವಿಗೆ ಗಂಗಾ ಸ್ನಾನ ಮಾಡಲು ಎಣ್ಣೆ, ಸೀಗೆ, ಅರಶಿನ, ಕುಂಕುಮ ಹಾಗೂ ಬಟ್ಟೆಯನ್ನು ಇಡಲಾಗುತ್ತದೆ. ಹಿಂದೆ ತುಳುನಾಡಿನಲ್ಲಿ ಹುಡುಗಿ ಮೈನರೆದಾಗ ಇಂತಹ ಆಚರಣೆ ಮಾಡಲಾಗುತ್ತಿತ್ತು ಎಂದು ಹಿರಿಯರು ಹೇಳುತ್ತಾರೆ. ಕೆಡ್ಡಸದ ಬಗ್ಗೆ ಅರಿವು ಮೂಡಿಸಲು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಬ್ಬ ಉದ್ಘಾಟಿಸಿದರು. ಅಷ್ಟೇನು ಡ್ಯಾಮರು, ಚೌತಿ ಡ್ಯಾಮರು, ಹೆಚ್ಚಿನ ಮೋಡೆ ಮಲ್ಲಾಗಲಾಗಲ ದುಲ್ಲು ಮಾಡಿ ಕೊಡ್ತದೆ. ದಿನಕ್ಕೆ ಹೆಂಗೆ ನೆನಪುಂಟು ಆಡ ಎಣಿಕೆ ಹಂಚಿನ ದಿನ ತೊಗೊಳ್ಳೆ ಹೆಂಗ್ಳು ಎಣಿತಾ ದಿನಟ್ಟು ಮಗಳು ಸೇಜ ಈಗ ಮಲ್ಲ ಮಾಡಬೇಕು ಎದುರು ಎನ್ನ ಕೈಗೆ ಕೊಟ್ಕೊಂಡು ಉಪಾಸ ಮಾಡ್ತಾರೆ. ಅವಕಾಶ ಕೊಣ್ಣ ಎನ್ನ ಉಡಾಲ್ ದಿಂಜಿನ ಸೊನ್ನೆಯನ್ನು ಬಂದವರ ಸೊನ್ನೆ ಸಂದವಲ್ಲ. ಅರವಿಂದ ಬೋಳಾರ್, ಚಿತ್ರಾಲಿ, ಶ್ರೀನಿವಾಸ ಪೂಜಾರಿ ಮೆಲ್ಕರ್, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ PS ಎಡಪಡಿತ್ತಾಯ, ಕಾಲೇಜಿನ ಪ್ರಾಂಶುಪಾಲ ಉದಯಕುಮಾರ್ MA ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ, ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗ, ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮತ್ತು ಲಯನ್ಸ್ ಕ್ಲಬ್ ಬಂಟ್ವಾಳಗಳು ರವೀಂದ್ರ ಕಲಾ ಭವನದಲ್ಲಿ ಇದನ್ನು ಆಯೋಜಿಸಿತ್ತು. ತುಳುನಾಡಿನ ದಿನಬಳಕೆಯ ಉಪಕರಣಗಳ ಪ್ರದರ್ಶನವನ್ನು ಈ ಸಂದರ್ಭ ಆಯೋಜಿಸಲಾಗಿತ್ತು.